ನರಹಂತಕ ಆನೆಯನ್ನು ಬೇಟೆಯಾಡುವಂತಹ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ವಿಶೇಷವಾದಂಥ ಗಮನವನ್ನು ಸೆಳೀತಾ ಇದೆ. ಜೊತೆಗೆ ಇಲ್ಲಿರ್ತಕ್ಕಂಥ ಉದನೆ, ಪುತ್ಯೆ ಅಥವಾ ನೈಲ, ರೆಂಜಿಲಾಡಿ ಈ ಗ್ರಾಮ ಸುತ್ತಮುತ್ತ ಈಗ ಆನೆಯನ್ನು ಬೇಟೆಯಾಡುವಂಥ ಕೆಲಸ ಕಾರ್ಯಗಳು ನಡೀತವೆ. ಈಗಾಗಲೇ ದುಬಾರೆಯಿಂದ 5 ಆನೆಗಳು ಬಂದಿರುವಂಥದ್ದು. ಮತ್ತೊಂದು ಕಡೆಯಿಂದ NITK ಅವರು ಆಗಮಿಸಿದ್ದಾರೆ. ಅವರು ಈ ಒಂದು ಡ್ರೋನನ್ನು ತಂದಿದ್ದಾರೆ. ಬಹಳ ವಿಶೇಷವಾದಂಥ ಡ್ರೋನ್ ನಿಮ್ಮ ಎದುರುಗಡೆ ಕಾಣ್ತಾ ಇರುವಂಥದ್ದು. ಈ ವಿಶೇಷವಾದಂಥ ಡ್ರೋನ್ ಮೂಲಕ ಆನೆಯ ಚಲನವಲನಗಳನ್ನು ಸಂಪೂರ್ಣವಾಗಿ ಸೆರೆ ಹಿಡಿಯುವಂಥ ಪ್ರಯತ್ನವನ್ನು ಮಾಡಲಿಕ್ಕಿದ್ದಾರೆ. ಈ NITK ಸ್ಟಾಪ್ ಎಲ್ಲರೂ ಈಗ ನಮ್ಮ ಜೊತೆಗಿದ್ದಾರೆ. ಈ ಒಂದು ಡ್ರೋನ್ ಅನ್ನು ತಂದಿದ್ದಾರೆ. ಈ ಡ್ರೋನ್ ಅನ್ನು ತಂದಿರುವಂಥದ್ದು ಮತ್ತು ಈ ಡ್ರೋನಿನ ವಿಶೇಷತೆ ಏನು ಅನ್ನುವಂಥದ್ರ ಬಗ್ಗೆ NITK ಈ ಅಲ್ಲಿಯ ಸಿಬ್ಬಂದಿ ಮಾತಾಡ್ತಾರೆ. ಸರ್ ನಮಸ್ತೆ, ನಿಮ್ಮ ಹೆಸರೇನು? ಅಭಿಜಿತ್ ಅಂತ. ಓಕೆ, ಈ ಡ್ರೋನ್ನ ವಿಶೇಷತೆ ಏನು? ಸರ್ ಇದು ಥರ್ಮಲ್ ಡ್ರೋನ್ ಅಂತ. ಸೊ ಬಾಡಿ ಟೆಂಪರೇಚರ್ ಡಿಟೆಕ್ಟ್ ಮಾಡ್ತದೆ. ಸೊ ಟ್ರೀ ಕವರ್ ಇರೋದ್ರಿಂದ ಒಳಗೆ ಮನುಷ್ಯರ ಮೂವ್ಮೆಂಟ್ ಇದ್ರೆ, ಆನೆ ಮೂವ್ಮೆಂಟ್ ಇದ್ರೆ ಕಾಣೋದಿಲ್ಲ ಹಾಗೆ ನೋಡಿದ್ರೆ ಕಣ್ಣಿಗೆ. ಸೊ ಟೆಂಪರೇಚರ್ ಡಿಫ್ರೆನ್ಸ್ ಇರೋದ್ರಿಂದ ಈಗ ಆನೆ ಬಾಡಿ, ಮನುಷ್ಯರ ಬಾಡಿ ಟೆಂಪರೇಚರ್ ಇರ್ತದಲ್ಲ, ಸೊ ಗಿಡಕ್ಕೆ ನಮಗೆ ಬಾಡಿ ಟೆಂಪರೇಚರ್ ವ್ಯತ್ಯಾಸ ಇರ್ತದೆ. ಸೊ ಇದು ಟೆಂಪರೇಚರ್ ಖಾಲಿ ಹೀಟ್ ಸೆನ್ಸ್ ಆಗ್ತದೆ, ಹೀಟ್ ಸೆನ್ಸರ್ ಥರ. ಸೊ ನಾವು ಮೇಲೆ ಫ್ಲೈ ಮಾಡುವಾಗ ಕೆಳಗೆ ಮೂವ್ಮೆಂಟ್ ಇದ್ದರೆ ನಮಗೆ ಹೀಟ್ ಡಿಫ್ರೆನ್ಸ್ ಗೊತ್ತಾಗ್ತದೆ. ಸೊ ಎಲ್ಲೇ ಏನೇ ಮೂವ್ಮೆಂಟ್ ಆದರೆ ಸಹ ಸೊ ಬಿಕಾಸ್ ಆಫ್ ಡಿಫ್ರೆನ್ಸ್ ಇನ್ ಟೆಂಪರೇಚರ್ ಅದು ನಮಗೆ ಕಂಡುಹಿಡಿಬೋದು. ಓಕೆ, ಯಾವ ಟೈಮಲ್ಲಿ ಹಾರಿಸಬೇಕಿಂತ? ಎನಿ ಟೈಮ್, ನೈಟ್ ಆರ್ ಡೇ ಮಾಡ್ಬೋದು. ಬಿಕಾಸ್ ಇಟ್ ಈಸ್ ಓನ್ಲಿ ಡಿಪೆಂಡ್ ಆನ್ ಟೆಂಪರೇಚರ್ ಮಾತ್ರ. ಸೊ ನಿಮಗೆ ಈ ಬೆಳಿಗ್ಗೆ ಹೊತ್ತು ಮಾಡಿದ್ರೆ ಸಹ ನಮ್ಮ ಬಾಡಿ ಟೆಂಪರೇಚರ್ಗೂ ಮರ ಟೆಂಪರೇಚರ್ ವ್ಯತ್ಯಾಸ ಇರ್ತದಲ್ಲ. ಸೊ ಟೆಂಪರೇಚರ್ ಡಿಫ್ರೆನ್ಸ್ ಗೊತ್ತಾಗ್ತದೆ ಮೂವ್ಮೆಂಟ್ ಎಲ್ಲ ಆದ ಕೂಡಲೇ. ರಾತ್ರಿ ಇನ್ನೂ ಒಳ್ಳೆ ಗೊತ್ತಾಗ್ತದೆ. ಯಾಕೆ ರಾತ್ರಿ ಇನ್ನೂ ಕೋಲ್ಡ್ ಇರ್ತದೆ, ಮೈ ಬಿಸಿ ಇರ್ತದೆ. ಸೊ ರಾತ್ರಿ ಇನ್ನೂ ಕ್ಲೀನಾಗಿ ಗೊತ್ತಾಗ್ತದೆ. ಎಷ್ಟು ಜನರ ತಂಡ ನಿಮ್ಮದು? ಸೊ ನಾವು 5 ಜನ ಬಂದಿದ್ದೇವೆ. ನಾವು 4 ಪರಿಚಯ ಮಾಡ್ಕೊಡಿ. ನಾವು 4 ಜನ NITK ಇಂದ. ಅದು ಶಂಕರ್ ಅಂತ ರಿಸರ್ಚ್ ಸ್ಟಾಫ್, ಮನೀಶ್ ರಿಸರ್ಚ್ ಸ್ಟಾಫ್, ಮೋಹಿತ್ ರಿಸರ್ಚ್ ಸ್ಟಾಫ್. ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದಿದ್ದಾರೆ. ಸಿದ್ಧಾರ್ಥ್ ಅಂತ ಮಂಗಳೂರಿಂದ. ಸಿದ್ಧಾರ್ಥ್, ಮೋಹಿತ್, ಮನೀಶ್, ಶಂಕರ್ ಮತ್ತು ನೀವು ಅಭಿಜಿತ್ ಈ 5 ಈಗ ಬಂದಿದ್ದಾರೆ. ಒಂದು ಏನಂತಂದರೆ, ನಮ್ಮ ಬಾಡಿ ಟೆಂಪ್ರೇಚರನ್ನು ಇಲ್ಲಿ ಗೊತ್ತುಪಡಿಸಲಾಗುತ್ತೆ ಈ ಡ್ರೋನ್ ಮೂಲಕ ಅಂತ. ಈ ಡ್ರೋನನ್ನು ತೋರಿಸ್ತಾ ಇದ್ದೀವಿ. ಅಂದರೆ ಇದು ಎಷ್ಟು ಎತ್ತರಕ್ಕೆ ಫ್ಲೈ ಆಗುತ್ತೆ? ಸೊ ಟೋಟಲ್ ಹೈಟ್ ನಮಗೆ ಅಲ್ಲಿ ಕಾಣ್ತದೆ. ಆ್ಯಕ್ಚುಲಿ ನೋಡ್ಬೋದು. ಈಗ ನಿಮ್ಗೆ ಇಲ್ಲಿ 2 ವಿಜುವಲ್ಸ್ ಕಾಣ್ತಾ ಇದೆ. ಒಂದು ಆಕ್ಚುಯಲ್ ಕ್ಯಾಮರಾದ ಫುಟೇಜ್, ಮತ್ತೆ ಈ ಕಡೆ ನಿಮ್ಗೆ ಥರ್ಮಲ್ ಫುಟೇಜ್ ಕಾಣ್ತಾ ಉಂಟು. ಸೊ ಫಾರ್ ಎಕ್ಸಾಂಪಲ್ ಈಗ ಅಪಲ್ ಸೈಡ್ ಬಿಡಿಕೆ ಅದಾರ ಇಲ್ಲಿ ಮರ ಉಂಟಲ್ಲ, ಮರ ಕಪ್ಪು ಉಂಟು. ಇಲ್ಲಿ ಮನುಷ್ಯರು ನಿಮಗೆ ಆರೆಂಜ್ ಕಾಣ್ತಾ ಇದೆ. ಟೆಂಪರೇಚರ್ ಕೂಡ ನಿಮಗೆ ಕಾಣ್ತಾ ಉಂಟಲ್ಲ ಎಷ್ಟು ಟೆಂಪರೇಚರ್ ಇದೆ ಅಂತ. ಹಿಂದೆ ಇದು ಮರ ಯಾವುದು ಟೆಂಪರೇಚರ್ ಇಲ್ಲಿ ನೋಡಿ 32.33 ಇದಲ್ಲ. ಇದು ಮರದ ಟೆಂಪರೇಚರ್ ಏನು ಸಪರೇಟ್ ಬರ್ತದ? ಮರದ್ದು 37. ಓಕೆ. ವಿಜುವಲ್ ಡಿಫರೆನ್ಸ್ ಕಾಣ್ತದೆ ನೋಡಿ. ಅಂದ್ರೆ ಬೇಸಿಕಲಿ ಆ ಕಲರ್ ಡಿಫರೆನ್ಸ್ ಅಲ್ಲಿ ನಮಗೆ ಒಂದು ಮೂವ್ಮೆಂಟ್ ಇರುವಾಗ ನಮಗೆ ಐಡೆಂಟಿಫೈ ಮಾಡಬಹುದು ಅಲ್ಲಿ ಒಂದು ಅನಿಮಲ್ ಅವರೇ ಹೀಟ್ ಡಿಫರೆನ್ಸ್ ಇದೆ ಅಂತ. ಇದು ಕ್ಯಾಮರಾದಲ್ಲಿ ಇದು ಈಗ ನೋಡಿ ಹಾಕಿದ ಕೂಡಲೇ ನಿಮಗೆ. ಓಕೆ, ಇದು ಕ್ಯಾಮರಾ, ಇದು ನಿಮಗೆ ಥರ್ಮಲ್. ಓಕೆ, ಇಲ್ಲಿ ನೀವು ನೋಡ್ತಾ ಇದ್ದೀರಿ ಡ್ರೋನ್ನಲ್ಲಿ. ಇದು ಒರಿಜಿನಲ್ ಫುಟೇಜ್. ಇದು ಕ್ಯಾಮರಾ ಫುಟೇಜ್ ಅಂತ ಇದನ್ನು ಕರಿಬೋದು. ಅದರ ಜೊತೆಗೆ ಇದನ್ನು ಚೇಂಜ್ ಮಾಡಿದಾಗ ಇಲ್ಲಿ ಥರ್ಮಲ್ ಫುಟೇಜ್, ಈ ಫುಟೇಜ್ನಲ್ಲಿ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಇದೆ ಅನ್ನುವಂಥದ್ದನ್ನು ತೋರಿಸುತ್ತೆ. ಅದರ ಜೊತೆಗೆ ಹಿಂಭಾಗದಲ್ಲಿ ಇರತಕ್ಕಂಥ ಮರದ ಕಲರ್ ಡಿಫರೆನ್ಸು ಮತ್ತು ಎದುರು ಭಾಗದಲ್ಲಿ ಇರತಕ್ಕಂಥ ಮನುಷ್ಯನ ದೇಹದ ಕಲರ್ ಡಿಫರೆನ್ಸ್ ಎಲ್ಲವೂ ಕೂಡ ಇಲ್ಲಿ ಗೊತ್ತಾಗ್ತದೆ. ಈ ಮೂಲಕ ಇದನ್ನು ಕಾಡಿನ ಮೇಲ್ಭಾಗಕ್ಕೆ ಫ್ಲೈ ಮಾಡಿದಾಗ ಆ ಮರದ ಅಡಿಯಲ್ಲಿ ಯಾರಾದರೂ ಓಡಾಡ್ತಾ ಇದ್ರೆ, ಅಥವಾ ಮರದ ಅಡಿಯಲ್ಲಿ ಯಾವುದಾದ್ರೂ ಆನೆ ಅಥವಾ ಇನ್ನಿತರ ಪ್ರಾಣಿ, ಪಕ್ಷಿ ಅಥವಾ ಮನುಷ್ಯರು ಓಡಾಡ್ತಾ ಇದ್ರೆ ಅವರ ಚಿತ್ರಣವನ್ನು ಈ ರೀತಿ ಕೊಡ್ತದೆ. ಅವರ ಚಿತ್ರಣವನ್ನು ಈ ರೀತಿ ಕೊಡ್ತಾರೆ. ಒರಿಜಿನಲ್ ಫುಟೇಜ್ ಈ ರೀತಿ ಇದ್ದರೆ ಅವರ ಚಿತ್ರಣ ಈ ರೀತಿ ಇರುತ್ತೆ. ಮರದ ಚಿತ್ರಣ ಈ ರೀತಿ ಇದ್ದರೆ ಮನುಷ್ಯ, ಪ್ರಾಣಿ ಅಥವಾ ಆನೆಯ ಚಿತ್ರಣ ಈ ರೀತಿ ಇರುತ್ತೆ. ಹೀಗೆ ಈ ಡ್ರೋನ್ ವರ್ಕ್ ಆಗುತ್ತೆ. ಈ ಡ್ರೋನ್ನ ಮೂಲಕ ಯಾವ ಪ್ರದೇಶದಲ್ಲಿ ಆನೆ ಓಡಾಡ್ತಾ ಇದೆ ಅಥವಾ ಯಾವ ಪ್ರದೇಶದಲ್ಲಿ ಯಾವ ಪ್ರಾಣಿಗಳು ಓಡಾಡ್ತಾ ಇದ್ದಾವೆ, ಆ ಪ್ರದೇಶದಲ್ಲಿ ಯಾವ ರೀತಿಯಾಗಿ ಕಾರ್ಯಾಚರಣೆ ಮಾಡ್ಬೋದು ಮತ್ತು ಅಲ್ಲಿ ಸುತ್ತಮುತ್ತಲಿನ ವಾತಾವರಣ ಹೇಗಿದೆ, ಅಲ್ಲಿ ಎಷ್ಟು ಮರಗಳಿದ್ದಾವೆ, ಎಷ್ಟು ದೊಡ್ಡ ದೊಡ್ಡ ಮರಗಳಿದ್ದಾವೆ ಅನ್ನೋದನ್ನು ಎಲ್ಲವನ್ನೂ ಕೂಡ ತಿಳ್ಕೊಬೋದು. ಸೊ ನಾವು ಅರೌಂಡ್ 200 ಮೀಟರ್ ತನಕ ಹಾರಿಸ್ಬೋದು. ಸೊ ನಾವು ಇಲ್ಲಿ ಅರೌಂಡ್ 90 ಮೀಟರ್ ಹಾರಿಸಿದ್ರೆ ಸಾಕಾಗ್ತದೆ. 80-90 ಮೀಟ್ರಲ್ಲಿ ನಾವು ಟ್ರೀ ಮೇಲೆ ಇರ್ತೇವೆ ಅಷ್ಟು ಹೈಟಲ್ಲಿ ಹಾರಿಸಿದ್ರೆ. ಸೊ ಈ ಹಿಂದೆ ಇಂಥದ್ದು ಯಾವುದಾದ್ರೂ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದೀರಾ?
ಆನೆಗೆ ಡ್ರೋನಲ್ಲಿ ಇಲ್ಲಿ ತನಕ ಫಸ್ಟ್ ಟೈಮ್ ಇದು ಮಾಡ್ತಿರೋದು ಆನೆಗೋಸ್ಕರ. ನಮ್ಮ ಕಾಲೇಜಿಂದ NITKಯಿಂದ ಬೇರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವರ್ಕ್ಗೆ ಹೋಗಿದ್ದೇವೆ. ಯಾವುದಕ್ಕೆ? ಟೈಗರ್ ಟ್ರ್ಯಾಕಿಂಗ್, ಲೆಪರ್ಡ್ ಟ್ರ್ಯಾಕಿಂಗ್ ಹೋಗಿದ್ದೇವೆ. ಬಟ್ ಆನೆದಕ್ಕೆ ಫಸ್ಟ್ ಟೈಮ್. ಸೇಮ್ ತಂಡ ಅವರು. ನಾವು ನ್ಯೂ ಬ್ಯಾಚ್, ಸೊ ಇವರು ಪ್ರೀವಿಯಸ್ ಬ್ಯಾಚ್ ಇವರು ಹೋಗಿದ್ದಾರೆ. ಈ ಹುಲಿ ಮತ್ತು ಚಿರತೆ ಇದು ಹೇಗಾಯ್ತು ಆ ಕಾರ್ಯಾಚರಣೆಗಳು? ಸರ್ ಅದು ಖಾಲಿ ಟ್ರ್ಯಾಕಿಂಗ್ ಮಾತ್ರ ಇದ್ದಿದ್ದು. ಹೀಗೆ ಹಿಡಿಲಿಕ್ಕೆ ಕ್ಯಾಪ್ಚರ್ ಅಲ್ಲ, ಖಾಲಿ ಟ್ರ್ಯಾಕ್ ಮಾಡ್ಲಿಕ್ಕೆ ಹಿಡಿಲಿಕ್ಕೆ ಅಲ್ಲ. ಟ್ರ್ಯಾಕ್ ಸಿಕ್ಕಿದೆ ಕೌಂಟ್ ಮಾಡ್ಲಿಕ್ಕೆ ಅಂತ. ಸರ್, ಇವತ್ತು 2 ಜನರನ್ನ ಕೊಂದಿರುವಂಥ ಆನೆಯನ್ನು ಹಿಡಿಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ತಾವೆಲ್ಲ ಬಂದಿದ್ದೀರಿ, ಈ ಕಾರ್ಯಾಚರಣೆ ಭಾಗಿಯಾಗ್ತಿದ್ದೀರಿ, ಏನು ಹೇಳಕ್ಕೆ ಇಷ್ಟಪಡ್ತೀವಿ? ತುಂಬ ಚೆನ್ನಾಗಿದೆ ಇದು. ಎಂತ ಇದು ಹೊಸತ್, ನಮಗೆ ಹೊಸತಲ್ಲ ಇದು. ಈ ಥರ ನಾವು ಫ್ಲೈ ಮಾಡಿಲ್ಲ, ಫಸ್ಟ್ ಟೈಮ್ ಕಮಿಂಗ್. ಸೊ ಬರೋದಿಲ್ಲ ಅಂತ ಯಾರು ಹೇಳಿದ್ರು? ಸ್ವಲ್ಪ ಬರ್ತದೆ. ನಮ್ಮೂರಿಗೆ ಬಂದಿರಿ, ನಮ್ಮೂರಿನಲ್ಲಿ ಜನರು ಬಹಳ ಕಾತುರದಿಂದ ಕಾಯ್ತಾರೆ ಆನೆಯನ್ನು ಹಿಡಿತಾರೆ ಅಂತ. ನಿಮ್ಮ ಸಹಕಾರ ಕೂಡ ಇರಲಿ. ಕೇರಳದಿಂದ ಬಂದಿರಿ ನೀವು, ನಿಮ್ಮ ಸಹಕಾರ ಬೇಕು ಸರ್. ನಿಮಗೆ ಏನು ಅನ್ಸುತ್ತೆ ಸರ್? ಆಗ್ಬೋದು. ತುಂಬ ಕಮ್ಮಿ ಟೈಮಲ್ಲಿ ತುಂಬ ಅರೇಂಜ್ಮೆಂಟ್ಸ್ ತುಂಬ ಆಗಿದೆ. ನಮಗೆ ಸರ್ ನೆನ್ನೆ ಈವ್ನಿಂಗ್ ಗೊತ್ತಾಗಿದ್ದು, ಹಾಗೆ ಆನೆಗೆ ಸಹ ಈವ್ನಿಂಗ್ ಗೊತ್ತಾಗಿ ರಾತ್ರಿ ಇಲ್ಲಿದ್ದಾರೆ. ಸೊ ಎಂಟೈರ್ ಟೀಮ್ ಡಾಕ್ಟರ್ಸ್ ಎಲ್ಲ ಅವರು ಹುಣಸೂರಿಂದ ಬಂದಿದ್ದಾರೆ. ಸೊ ಇಷ್ಟು ಲೆವೆಲ್ ಪ್ಲಾನಿಂಗ್ ಮಾಡಿದ ಮೇಲೆ ಈಗ ಆಲ್ರೆಡಿ ಟ್ರ್ಯಾಕ್ ಆಗಿದೆ ಮಧ್ಯಾಹ್ನವೇ. ಸೊ ಇವತ್ತೇ ಸಿಗ್ಬೋದು ಅಂತ ಒಂದು ನಿರೀಕ್ಷೆ, ಅಂದರೆ ಸಿಗ್ಬೋದು ಅಂತ ಪಾಸಿಟಿವ್ ಉಂಟು. ಸೊ ಆಗ್ಬೋದು. ಇಲ್ಲಿರ್ತಕ್ಕಂಥ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಟೀಮ್ ಏನಿದೆ, ಈ ಟೀಮ್ ನಮ್ಮೂರಿಗೆ ಆಗಮಿಸಿದ್ದು ಮಾತ್ರವಲ್ಲ, ನರಹಂತಕ ಆನೆಯನ್ನು ಹಿಡಿಯೋದಕ್ಕೆ ಇವರು ಕೂಡ ನೆರವಾಗಲಿಕ್ಕೆ ಬಂದಿದ್ದಾರೆ. ಇವರಿಗೆ ಆಲ್ ದಿ ಬೆಸ್ಟನ್ನು ಹೇಳುತ್ತಾ, ಇವರ ಈ ಡ್ರೋನ್ನ ಸಹಕಾರವು ಕೂಡ ಆ ಆನೆಯನ್ನು ಬೇಟೆಯಾಡೋದಕ್ಕೆ ಸಿಗಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸುತ್ತಾ, ಇಷ್ಟೊಂದು ಟೆಕ್ನಿಕಲಿ ಬಹಳಷ್ಟು ತಯಾರಿಗಳನ್ನು ಮಾಡಿಕೊಂಡಿರುವಂಥ ಅರಣ್ಯ ಇಲಾಖೆ ಇರ್ಬೋದು, ಇದಕ್ಕೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೂ ಕೂಡ ಧನ್ಯವಾದವನ್ನು ಹೇಳುತ್ತಾ, ಅವರ ಇಷ್ಟೆಲ್ಲ ಶ್ರಮವಹಿಸಿ ಮಾಡ್ತಿರುವಂಥ ಕೆಲಸ ಕಾರ್ಯ ಸಕ್ಸಸ್ ಆಗಲಿ, ಆದಷ್ಟು ಬೇಗ ಆ ನರಹಂತಕ ಆನೆಯನ್ನು ಬೇಟೆಯಾಡುವಂತಾಗಲಿ ಅನ್ನುವಂಥ ಆಶಯ ನಮ್ಮದು. ಹರೀಶ್ ಬಾರಿಂಜ ಜೊತೆಗೆ ದಾಮೋದರ ದುಂಡೋಲೆ, ಸುದ್ದಿ ನ್ಯೂಸ್, ಉದನೆ ಪುತ್ಯೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.